ನೋಡ್ರಿ ಫ್ರೆಂಡ್ಸ್, ಇದು ಬಾಯಿ ಅದ ರೀ ಫ್ರೆಂಡ್ಸ್. ಬಾಯಿ ಮೇಲೆ ಬೇವಿನ ಗಿಡ ಮತ್ತು ಬಾರಿ ಗಿಡ ಇವೆಲ್ಲ ಅವ. ಒಣಗಿ ಹೋಗ್ಯದ, ಬಾಯಿದಾಗ ಏನು ನೀರಿಲ್ಲ ನೋಡ್ರಿ ಫ್ರೆಂಡ್ಸ್. ಯಾವ ಥರ ಬೆಳೆ ಎಲ್ಲ ಒಣಗಿ ಹೋಗ್ಯಾವ. ಜೋಳದ ಹೊಲದಾಗ ನಾ ತಿರ್ಗಾಡ್ಲತ್ತೀನಿ ಅಂದರು ಒಂದೊಂದು ಎಲ್ಲೋ ಎದ್ದವು ಜೋಳ. ನೋಡ್ರಿ ಫ್ರೆಂಡ್ಸ್, ಇದು ಜೋಳದ ಹೊಲ ಹೆಂಗದ. ಜೋಳ ಅಲ್ಲಿ ದೂರ ದೂರ. ನೋಡ್ರಿ ಇದಕ್ಕೆ ಬಾಟಿ ಎತ್ತಾರ. ಅಂದ್ರೆ ಏನು ಜೋಳನೂ ಆಗಿಲ್ಲ. ಬಾಟಿ ಅಂದ್ರೇನು ಎತ್ತುಗಳಿಗೆ ಹಾಕ್ತಿರ್ತಾರ. ಈಗ ನಾನು ನಿಮಗೆ ಕುಕ್ಕ ಕಿತ್ತಿ ತೋರಿಸ್ತೀನಿ ನೋಡ್ರಿ. ಕೆಲವೊಂದು ಗೊತ್ತವ ನನಗೆ, ಕೆಲವೊಂದು ಮಾತ್ರ ಗೊತ್ತಿಲ್ಲ ನೋಡ್ರಿ. ಅದಕ್ಕೆ ಕುಕ್ಕತ್ತಾರ ನೋಡ್ರಿ. ಎಲ್ಲ ಹೊಲ ಎಲ್ಲ ತೋರ್ಸಕತ್ತೀನಿ ನಿಮಗೆ. ನಾವೊಂದು ಮಾತು ಹೇಳಲೇಬೇಕು, ನಮ್ಮದಂತೂ ಹೊಲ ಇಲ್ಲ. ಎಲ್ಲಿ ಹೊಲ ಇರ್ತಾವಲ್ಲಿ ವಿಡಿಯೋ ಮಾಡ್ಕೊಳಕಿನ. ನೋಡ್ರಿ ಅದು ಜೋಳದ ತೆನಿ ನೋಡ್ರಿ. ಎಲ್ಲೋ ಒಂದೊಂದು ಕಡೆ ಜೋಳದ ತೆನಿ ಆಗ್ಯಾವ, ಕೆಲವೊಂದು ಕಡೆ ಜೋಳನೇ ಆಗಿಲ್ಲ ನೋಡ್ರಿ. ಅದು